ಜಂಗಲಲ್ಲಿ ಒಂದು ಆನೆ ಮತ್ತೆ ಒಂದು ಇರುವೆ ಇತ್ತಂತೆ. ಅವ್ರಿಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮಗೆ ಗೊತ್ತಾಗಿರತ್ತೆ ಆಲ್ರೆಡಿ. ಆನೆಗೆ ಒಂದು ಆಸೆ ಇತ್ತಂತೆ, ನಾನು ಜಾಸ್ತಿ ಓದ್ಬೇಕು ಅಂತ. ಸೊ ಅದಕ್ಕೆ ಹೈಯರ್ ಸ್ಟಡೀಸ್ಗೆ ಅಂತ US ಹೋಗುತ್ತಂತೆ. ಇರುವೆಗೆ ಒಂದು ಅಭ್ಯಾಸ ಇತ್ತಂತೆ, ದಿನ ಒಂದೊಂದು ಟೀ ಕುಡಿಯೋದು, ಒಂದೇ ಟೀ ಕುಡಿತಾ ಇತ್ತಂತೆ. ಸೊ ಈಗ ಇರುವೆ ಹೆಸರು ಏನಾಗಿರುತ್ತೆ? ಗೆಸ್. ಓಕೆ, ಜಶ್ವಂತಿ ಇರುವೆ ಅಂತ, ವಿಚ್ ಮೀನ್ಸ್ ಜಸ್ಟ್ ಒನ್ ಟೀ. ಬಾಯ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.